विश्वात्मनन्ताय नमो नमः प्रार्थना सर्वेषां कर्मणां देवता प्रार्थना देवता संकर्म अंडल पूर्ण देवतानुग्रह देवतानुग्रह प्राप्तियावुंट प्रारंभ नम ನಮ್ಮ ದೇವದೇವ ಆರಾಧ್ಯ ದೇವರನ್ನಾಗಲಿ ಮಾತಾ ಸ್ಮರಣ ಮತ್ತು ನಾವು ಅನುಗ್ರಹ ಪಡೆದು ಪ್ರಾರಂಭ ಮತ್ತು ದಾಂಡ ಅವರ ಮಾತು ನಿರ್ವಿಘ್ನ ಪರಿಸಮಾಪ್ತಿ ಮಾತು ಗುರುತು ಆ ಸಂಪೂರ್ಣ ಕರ್ಮಾಂಗದ ಸಂಪೂರ್ಣ ಸಫಲನ ದೇವರನ್ನಾಗ ನಮಗೆ ಅನುಗ್ರಹ ಮಾಡಬೇಕು ಅನ್ನೋದು ವಿಶೇಷವಾಗಿ ನಮಗೆ ವಾರ್ಷಿಕ ಪ್ರತಿಷ್ಠಾ ವರ್ಧಂತಿ ಪಕ್ಕ ನಮ್ಮ ಸಂಬಿಲದ ಉತ್ಸವ ಕೊನೆಯ ದಿನ ನಮ್ಮ ಅದೊಂದು ವಿಶೇಷವಾದ ಮತ್ತು ನಮ್ಮ ಸೇವೆ ನಾಗದೇವಿಯ ಕಲಶವನ್ನು ಪ್ರಧಾನ ಆಶ್ಲೇಷ ಬಲಿ ಸರ್ವಪ್ರಾಯಶ್ಚ ಸ್ವರೂಪ ಆಶ್ಲೇಷ ಬಲಿ ಸೇವೆ ಸಿಂಚನೆ ಪರಿವಾರ ದೇವರನ್ನಾಗಲಿ ಕಲಶಾಭಿಷೇಕ ಪ್ರಸನ್ನ ಬಯ್ಯಕ ದೇವರೇ ಮಾತು ಬಯ್ಯಕ ಮಾತು ಸಂಕಲ್ಪ ಮಾತು ಸೇವೆ ನಾಗದೇವಿ ಪರಿವಾರ ದೇವರು ಸತ್ಯಗಳು ಮಾತು ಸಂಪೂರ್ಣ ಮಾತು ಸ್ವೀಕಾರ ಮತ್ತು ಆ ಬಿಂಬ ಮಂತ್ರುಡ ಪೀಠ ಮಂತ್ರುಡ ಪದ್ನಾನಿಗಳು ಪರಿಪೂರ್ಣ ನಾಗದೇವರನ್ನ ಅಭಿವೃದ್ಧಿ ನಮ್ಮ ಸಂಸಾರ ಮಾತ ಗರ್ಭನ ಸಮಸ್ತ ಕಷ್ಟಗಳಲ್ಲಿ ಮಾತು ದೇವರು ಪರಿಹಾರ ಮತ್ತು ಸರ್ವಶಾಪ ನಿವೃತ್ತಿ ಮಾತ ದೋಷ ಮಾತ ನಿವೃತ್ತಿ ಮತ್ತು ಗುರುತು ಬಿತ್ತಿಗೆ ನಾಗದೇವರನ್ನ ಅಂಚನೆ ಪರಿವಾರ ದೇವರನ್ನ ಅನುಗ್ರಹದಾರ ಮಾತುಗಳು ಆಯುಷ್ಯ ಆರೋಗ್ಯ ಶಾಂತಿ ನೆಮ್ಮದಿ ನಿವೃತ್ತಿ ಮಾತುಗಳ ಐಕ್ಯ ಮತ್ತು ಗುರುತು ಬಿತ್ತಿಗೆ ಮಾತ ವಿಷಯಗಳ ಮಧ್ಯನ ಆ ಸತ್ಕರ್ಮ ಸತ್ಫಲಗಳು ಮಾತಿನ ಕ್ಷೇತ್ರ ದಿನ ದಿನ ಅಭಿವೃದ್ಧಿ ಆಗುವುದು ಮಾತ ದೇವರನ್ನ ಪೂರ್ಣ ದೇವರನ್ನ ಅನುಗ್ರಹ ಮಾತಿನ ಪ್ರಾರ್ಥನೆ ಮಾತು ಶ್ರೇಯಸ್ ಮತ್ತು ಎಡ್ಡೆ ಮತ್ತು ಅಂಜನೆ ಸಾಮೂಹಿಕ ಆಶ್ಲೇಷ ಸೇವೆ ಭಜನೆ ಮಾತ ವಿಶೇಷವಾದ ಸತ್ಕರ್ಮದ ದೇವರು ಸಂಪೂರ್ಣವಾದ ಶ್ರೀಕಾರ ಇಡೀ ಕುಟುಂಬ ಸಂಸಾರ ನಿರ್ಧಾರ ಮತ್ತು ಎಡ್ಡೆ ಮತ್ತು ನಡೆದುಕೊಂಡು ನಾಗದೇವರ ಪರಿವಾರ ದೇವರನ್ನಾಗಲಿ ಎಲ್ಲ ಸತ್ಯಗಳ ಸತ್ಯದ ಪ್ರಾರ್ಥನೆ ದುಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮಾದೇವತಾಭ್ಯೋ ನಮಃ ಸರ್ವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಹರಿಶ್ರಮಾಣಸ್ಯ ಕರ್ಮಣಃ
ಅಂಚನೆ ಮಾತೆಲ್ಲ ರಿಸಿಪ್ಟ್ ಸ್ವಲ್ಪ ದೂರದಿಂದ ಅನ್ನ ಪ್ರಸಾದಗಳನ್ನು ಕೊಡುವುದನ್ನು ಮಾತಾಡ್ತಾ ಗಂಟಿನ ವಾಹನ ಸಂಚಾರವು ತೊಂದರೆ ಆವಂದಿನಂಚ ಸಹಕರಿಸವು ನಮ್ಮ ಕುಟುಂಬದ ರಥ ಒಯ್ದುಕೊಂಡು ಮಾತೆಗಳ ಸ್ಥಾನಮಾನವಾಗಿ भिन्नादि नमो देवी महादेवी शिवाय नमः नमः पदकृष्णाय नेताः धनवात्मा श्री गुरुदेवानंद गोपाल कुमार श्री धर्मदेवता सोम प्रार्थना ಮಾತ ಒಟ್ಟು ಸೇರ್ತು ಮಾತ ಯಜಮಾನಸ ಕುಟುಂಬದಾಕರು ಮಾತ ಭಕ್ತರನ್ನಾಕರು ಮಾತ ಒಟ್ಟು ಸೇರ್ತು ದೇವರ ಪ್ರಾರ್ಥನೆ ಬಿಟ್ಟು ವಿಶೇಷವಾದ ಪ್ರತಿಷ್ಠಾ ವರ್ಧಂತಿ ಉತ್ಸವದ ಅಂಗವಾದ ವಿಶೇಷವಾಗಿ ನಾಗದೇವರೇ ಕಲಶ ಅಂಚಿನ ಪರಿವಾರ ದೇವರ ಕಲಶ ಮಂತ್ರದ ಪ್ರಸನ್ನ ಪೂಜೆ ಅಂಚೆ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಮಂತ್ರದ ಪ್ರತಿಷ್ಠಾ ವರ್ಧನೆ ಉತ್ಸವದ ಮುಂಚೆ ವಿಶೇಷವಾದ ಮತ್ತಿನ ಆ ಕಲಶಾಭಿಷೇಕ ಪ್ರಸನ್ನ ಪೂಜೆ ಮತ್ತು ಭಕ್ತಕಾಂಡ ಮತ್ತಿನ ಸೇವೆನ ಆ ಪರಿವಾರ ದೇವರನ್ನಾಕುಳ್ಳ ನಾಗಬ್ರಹ್ಮೆಯರ ಸಂಪೂರ್ಣವಾದ ಸ್ವೀಕಾರ ಮತ್ತೊಂದು ಆಗಲಾಗಲ ಪೀಠ ಮತ್ತೋಡು ಬಿಂಬ ಮತ್ತೋಡು ದೇವರ ವಿಶೇಷ ಸಾನ್ನಿಧ್ಯ ಪಡೆದೊಂದು ಸಂಸಾರವು ಮಾತು ಪತ್ತು ಸಮಸ್ತರೇಗಳ ಬರ್ಪೆಂಡಂತೆ ಸಮಸ್ತ ನಾಗದೇವನ ಸರ್ಪಶಾಪ ದೂರವಂತಿಂದಲ್ಲ ಬೇತ ಗರ್ಹಾಚಾರ ಮಾದ ದೋಷತ್ರ ದೂರಮಲ್ಪಾದ ಗುರುತು ನಾಗದೇವನ ಅನುಗ್ರಹಕಾರ ಮಾತಿರ್ನ ಪೂರ್ಣ ಆಯುಷ್ಯ ಪೂರ್ಣ ಆರೋಗ್ಯ ಮನಸ್ಸಿಗೆ ಶಾಂತಿ ನಮ್ಮದೇ ಮಾತ ಗುರುತು
ಜಾಗ ಬದಲು ಸೇವೆ ಮಲ್ದಿರ ಉದ್ದೇಶ ಮಾತು ದೇವರ ಈಡೇರಿಸಾದ ಗುರುತು ನಾಗದೇವರನ್ನ ಪರಿಪೂರ್ಣ ಅನುಗ್ರಹ ಮಾತೆರಗ ಪ್ರಾಪ್ತಿ ಮಲ್ಪಾದ ಗುರುತು ದೇವರನ್ನ ಆ ದರ್ಶನ ಮುಖಾಂತರ ಮಾತ್ರ ನಮ್ಮ ಉಂಡು ಮಲ್ಪರೆ ಉಂಟು ವಿಶೇಷವಾದ ಆಗಲ ಅಭಯ ನುಡಿಲ್ಲ ಅಭಯ ಪ್ರಸಾದನ್ನ ಮಾತೆರಗ ಅನುಗ್ರಹ ಮಲ್ಪಾದ ಗುರುತು ವಿತ್ತಗ ಇಡೀ ಭಕ್ತಿಯನ್ನಾಗಲಿ ಮಾತ ಮೇಲ್ಕಾಲಗಳು ಜಾಗ ಬದದ ಅನೇಕ ದೇವರ ಸೇವೆ ಮಾತ ಮಲ್ಪದ ಯೋಗ ಭಾಗ್ಯ ಐಕ ಬೋಡಾನೆ ಎಟ್ಟ ಸಂಪತ್ತನ್ನ ದೇವರ ಮಾತೆರಗ ಅನುಗ್ರಹ ಮಲ್ಪಾದ ಗುರುತು ಕುಟುಂಬ ಸಂಸಾರ ಎಡ್ಡ ಮಲ್ತದ ಉತ್ತರೋತ್ತರ ಶ್ರೇಯಸ್ಸು ಮಲ್ತದ ಏಳಿಗೆರ ಸಾಧಿನ ದೇವರ ತೋರ್ಪಾದ ಗುರುತು ಮಾತ ವಿಷಯವಿಟ್ಟ ಪರಮಾನುಗ್ರಹ ಮಂತ್ರ ನಡ್ಬೋದು ಬಂದ ಪರಿವಾರ ದೇವರನ್ನಾಗಲು ನಾಗಬ್ರಹ್ಮೇರಡಲ ಆ ದೇವರ ಮಾತ ಭಕ್ತಿದ್ದಾರ ಪ್ರಾರ್ಥನೆ ಮಂತ್ರ ನಾಗಾಧಿಪತಯೇ ನಮಃ ಪ್ರಾರ್ಥನಾ ಈ ಕಾಲದಲ್ಲಿ ಭಕ್ತಿಭಾಗದಿಂದ ಸೇವಾಭಾಗವನ್ನು ವಿಶೇಷವಾಗಿ ಇನ್ನು ಶಕ್ತಿ ಮೀರಿ ಅನ್ನ ಸಂದರ್ಭ ಆದರೆ ಎಲ್ಲ ವಿಚಾರಕ್ಕೂ ಶಕ್ತಿ ಅರ್ಥವಾಗಲಿಗೆ ಹೆಂಗತೆ ಅರ್ಥಕರ ಬಿಟ್ಟು ಹೋಗಬೇಕಾದರೆ ಕುಟುಂಬ ಹೆಂಗರಿಗೆ ಇರ್ತದಲ್ವಾ ಕಾಲಾವಧಿ ಸೇವೆಗಳು ನಡೀತದೆ ಸೇವೆಗಳು ನಡೀತದೆ ಅಲ್ವಾ ಹೊರಗಿನಿಂದ ಬರುವಂತಹ ವ್ಯಕ್ತಿಗಳಿಗೆ ನಮ್ಮ ಕುಟುಂಬದ ಒಪ್ಪಿಗೆ ಇಲ್ಲದೆ ಏನು ಈ ದಿನದಲ್ಲಿ ಯಥಾಮಟ್ಟದ ಆದೇಶಾವಧಿ ನಿಧಾನಕ್ಕೆ ಸೇವೆಗಳಲ್ಲಿ ಸತ್ಯ ಮುಂದೆ ಅರ್ಚಕನ ಗಮನಕ್ಕೆ ಬಾರದೆ ಸೇವೆಗಳಿಗೆ ನೀನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆ ಅನಾದಿಯಿಂದ ಈ ಸ್ಥಳದಲ್ಲಿ ಸಂಕೋಲಕ್ಕೆ ಸ್ಥಳವನ್ನು ಸಾಗಿಸಬಾರದು. ಮನಸ್ತಾಪಗಳು ಬರಬಾರದು. ಏನು ಗೊತ್ತಾ, ಮನಸ್ತಾಪ ಬರಬೇಕೆನ್ನುವ ಉದ್ದೇಶದಿಂದ ಕುಟುಂಬಿಕರು ಏನು ಮಾಡಿಲ್ಲ. ಒಂದು ಬ್ರಹ್ಮಕಲಶಾಗಿ ನಮ್ಮದು ಜೀರ್ಣೋದ್ಧಾರ ಆಗುವ ಸಂದರ್ಭದಲ್ಲಿ ನಮಗೆ ಪುರೋಹಿತರು ಬೇರೆ ಬೇರೆ ಪುರೋಹಿತರು ಬಂದಿದ್ದಾರೆ ಪ್ರಶ್ನೆ ಇಡುವಂಥ ಸಮಸ್ಯೆ ಬಂದಾಗ ಆಗ ಕುಟುಂಬಕರು ಸಾಲ ಮೇಳದಲ್ಲಿರುವಾಗ ಸಾಲದ ಬಾಧೆ ಹೊತ್ಕೊಂಡಿರುವಾಗ ನಮಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ನಾವೊಂದು ಪುರೋಹಿತರನ್ನು ಮಾಡಿದ್ದೇವೆ. ಅವರಿಗೊಂದು ಆಶ್ಲೇಷ ಸೇವೆ ಮಾಡುವಂಥ ಭಾಗ್ಯವನ್ನು ನಾವು ವರ್ಷದಿಂದ ವರ್ಷ ಮುಂದುವರಿಸುತ್ತಾ ಬಂದಿದ್ದೇವೆ. ನಿಮ್ಮ ನಿತ್ಯ ಪೂಜೆ ಮಾಡುವ ಪುಣ್ಯಮೆ ಪಂಚಮಿ ಆಗಲಿ ಅಥವಾ ನಮಿಲೋತ್ಸವ ಆಗಲಿ ಅದನ್ನು ನಮ್ಮ
ಮೂಲ ಭಟ್ರಿಗೆ ವಹಿಸಿದ್ದೇವೆ. ಇದರಲ್ಲಿ ನಮ್ಮ ಹೌದು ಗೊತ್ತಾಯ್ತು. ಈ ಸ್ಥಳದ ಅರ್ಚಕ ವರ್ಗವರಿಗೆ ಗಮನಕ್ಕಾಗಿ ನೀವು ಗಮನ ಕೊಟ್ಟಿದ್ದೇವೆ. ಈ ಬಗ್ಗಾಗಿ ನ್ಯೂನ್ಯತೆ ಇಲ್ಲ. ಆದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಹಿಂದೆ ಕುಟುಂಬಗಳು ಮಾಡುವ ವಿಧಾನದಲ್ಲಿ ಅರ್ಚಕ ವರ್ಗವು ಗಮನಕ್ಕೆ ಇವತ್ತಿನವರೆಗೆ ನಾವು ಅರ್ಚಕ ವೃಂದದವರಿಗೆ ತಿಳಿಸಿಯೇ ಮಾಡೋದು. ಆಶ್ಲೇಷ ಪೂಜೆ ಏನಾದರೂ ಒಂದೊಂದಿದ್ದರೆ ಅವರಿಗೇ ಮಾಡೋದು. ಸಾಮೂಹಿಕ ಆಶ್ಲೇಷ ಪೂಜೆ ಅದಕ್ಕೆ ಅನುಗ್ರಹ ಬೇಕು. ಮುಂದಿನ 20 ವರ್ಷಗಳಿಗೆ ಯಾವ ಭಕ್ತರನ್ನು ಸೇರಿಸುವುದು ಸೇವೆ ವರ್ಷಾವಧಿ ಉತ್ಸವವನ್ನು ಏಪ್ರಿಲ್ 18ನೇ ತಾರೀಕು ಇವತ್ತಿನ ದಿನ ಆಲೋಚನೆ ಮಾಡಿ ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ. ಮುಂದಿನ ಕಾಲದಲ್ಲಿ ಪ್ರತಿಷ್ಠಾ ದಿನ ಇದು. ಮುಂದಿನ ಕಾಲದಲ್ಲಿ ಏನೋ ಅದರಲ್ಲಿ ಏಕಾದಶಿ ಅಥವಾ ಏನೋ ಬೇರೆ ಬಂದರೆ ನಾವು ಅದನ್ನು ಗಮನಕ್ಕೆ ತರದೆ ಇದೇ ಏಪ್ರಿಲ್ 18ನೇ ದಿನದಲ್ಲಿ ಮಾಡುವಂಥ ನಿಶ್ಚಯ ಮಾಡಿದೆ. ಹಾಗೆಂದರೆ ಊರು ಹೊರ ಊರು ಇದ್ದವರಿಗೆ ತಾರೀಕು ಬದಲಾವಣೆ ಕಷ್ಟ. ಯಾವುದೇ ಇಲ್ಲ ಪದ್ಧತಿಯನ್ನು ತಾರೀಖು ಮಟ್ಟದಲ್ಲಿ ಇರೆಗ್ಲ ಕ್ಯಾನ್ ರೆತ್ತಿಂದ ಬಂದಂತೆ ಬಲ್ಲಿ ಸಂಸಾರ ಬಂದು ಹಿರಿಯರ ಆರಾಧನೆ ಶುದ್ಧಬುದ್ಧಿಗೆ ಜ್ಞಾನಾಧಾರ ಸಂತೋಷ ಕಾಮದ రామరాజు వీక్షుడుగా పద్నాలుగు మనసులో మనసులో బాధిక యోగ్యరీతి ప్రధాన ద్వారా ప్రియ ఆరాధన ప్రధాన లోకానా
ನೀಲಕಂಠನು ಸರ್ವಮೃತ್ಯುಂಜಯನಾರಾಯ ಕದಿಕೆ ಮೂಲಸ್ಥಾನ ನಮ್ಮ ತಾಯಿ ಮನೋರಮಾ ಮಧ್ವರಾಜರ ಮೂಲಸ್ಥಾನವೂ ಹೌದು ಮತ್ತು ನನ್ನ ಮೂಲಸ್ಥಾನವೂ ಹೌದು. ಇವತ್ತು ಈ ಮೂಲಸ್ಥಾನ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ನಾಗನ ಮೂಲಸ್ಥಾನವೂ ಹೌದು, ದೈವದ ಮೂಲಸ್ಥಾನವೂ ಹೌದು. ವರ್ಷದಿಂದ ವರ್ಷಕ್ಕೆ ಸಾಲಿಯಾನ್ ಮೂಲದವರು ಯಾರು ಕದಿಕೆಯಲ್ಲಿ ಈ ಮೂಲಸ್ಥಾನವನ್ನು ನಂಬಿದ್ದಾರೆ ಅವರ ಸಂಖ್ಯೆ ಇಲ್ಲಿ ಆಗಮಿಸುವುದು ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಪರವೂರಿನವರು ಮೂಲಸ್ಥಾನವನ್ನು ಯಾರು ಮರೀತಾರೆ ಅವರಿಗೆ ಒಂದಲ್ಲ ಒಂದು ರೀತಿಯ ಕಷ್ಟ ಬರ್ತದೆ. ಮೂಲಸ್ಥಾನವನ್ನು ಸದಾ ನೆನಪಿನಲ್ಲಿಟ್ಕೊಂಡು ಮೂಲಸ್ಥಾನಕ್ಕೆ ಸಂದರ್ಶನ ಮಾಡುವಂಥ, ಭೇಟಿ ಮಾಡುವಂಥ, ದೇವರ ಆಶೀರ್ವಾದ ಪಡೆಯುವಂಥದ್ದನ್ನು ಕದಿಕೆ ಮೂಲಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರೂ ತಪ್ಪದೆ ಇಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಸೇವೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ.
ಈತನ ನಾಗನ ಆರಾಧನೆ ಮಲ್ತಂಡ ಅಥವಾ ನಾಗನ ಪ್ರತಿಷ್ಠೆ ಮಲ್ತಂಡ ನಮ್ಮ ಜನ್ಮ ಸಾರ್ಥಕ ಆಪುಂಡು ಅಂಚನೆ ನಂಗೆ ಬರ್ಪಿನ ಪೂರ ರೋಗನು ರುಜಿನ ಪೂರ ನಿವಾರಣೆ ಆಪುಂಡು ಮನ್ಪಿನ ಒಂಜಿ ಶಾಸ್ತ್ರವಾದ ಬೈದಿನ ಅಂಚಿನ ಒಂಜಿ ಹೇಳಲಿಕ್ಕೆ ನಮ್ಮ ಹಿರಿಯರು ಋಷಿಮುನಿಕಲ್ಲು ಪಂತಿನ ಅಂಚಿನ ಒಂಜಿ ನಂಬಿಕೆ ಒಂದು ಈ ಸಾಲ್ಯನ್ ಮೂಲಸ್ಥಾನ ಎಂಕ್ಲು ಕದಿಕೆ ಸಾಲ್ಯನ್ ಮೂಲಸ್ಥಾನೋಡು ಅನಾದಿ ಕಾಲೋಡ್ಲ ಮೂಲು ನಾಗನ್ನು ನಮ್ಮೊಂದು ಬೈದ ಮೂಲು ನಾಗದೇವರು ಅಂಚನೆ ನಾಗ ಬ್ರಹ್ಮೇರು ಬಕ್ಕ ರಕ್ತೇಶ್ವರಿ ಈ ಕ್ಷೇತ್ರಡು ಒಂಬ ಸೆನ್ಸ್ ಜಾಗ ಮಾತ್ರ ಇತ್ತದೆ 2,000 ಹೆಚ್ಚಿಗೆ ಭಕ್ತರು ತಂಬಿಲೋತ್ಸವದಾನಿ ಬರ್ಪಿನ ಒಂದು ಸುಸಂದರ್ಭ ಅಂಚಿನ ಸಂದರ್ಭಡು ಎಂಗಲೆ ಜಾಗಿಜ್ಜಿ ಪಂಪಿನ ಒಂಜಿ ಚಿಂತೆ ಎಂಗಲ ಪಾಲಿಗಿತ್ತಂಡು ಅದಾಗ ಕೈತಲ್ದನ ಎಂಗಲ ಭೋಜನ ಶಾಲೆಗೆ ತಾಗದು 53 ಸೆನ್ಸ್ ಜಾಗನ ಎಂಗಳು ಖರೀದಿ ಮಲ್ತ ಆ ಸಂದರ್ಭಡು ಮೂಲಸ್ಥಾನಡು ಕಾಸಿಜ್ಜಿಡಲ ನಮ್ಮ ಸದ್ಭಕ್ತರು ಪೂರ ತೀರ್ನ ಶಕ್ತಿ ಮೀರಿದು ಕೊರ್ದು ನಮ್ಮ ಅಧ್ಯಕ್ಷರು ಸಾಧು ಸಾಲ್ಯಾಂಡ್ರು ಮಲ್ಪೆ ಮೇರ್ನ ಒಂಜಿ ಮುಖಂಡತ್ತೋಡು ನಂಗೆ 6ನೇ ಇಲ್ಲದಾಗಲೊಂಜಿ 25 ಲಕ್ಷ ಮುಟ ಕೊರಿಯರು ಅಂಚಾದ ಎಂಕಲೆ ದುಂಬು ಪೊಪ್ಪಿನ ಸ್ಫೂರ್ತಿ